ಸಲ್ಲಿಸಿ ಅಲ್ಲಿ ಚುನಾವಣೆ ಕೂಡ ಆಗಿದೆ. ಹಾಗೆಯೇ ಸಪರಿವಾರ ಸಹಿತ ಆಚೆಗೆ ಪೂರ್ಣ ಅನುಗ್ರಹ ನಿಮ್ಮ ಮೊನ್ನೆಯ ಜನಪ್ರತಿನಿಧಿಯಾಗಿ ಹೆಚ್ಚಿನ ಅತ್ಯಧಿಕ ಬಹುಮತದಿಂದ ಗೆದ್ದು ಆ ವಿಜಯ ಅಭ್ಯರ್ಥಿಯಾಗುವಂತೆ ಪೂರ್ಣ ಅನುಭವವನ್ನು ಅನುಗ್ರಹಿಸಬೇಕು. ಹಾಗೆಯೇ 4ನೇ ತಾರೀಕಿನ ದಿವಸದಲ್ಲಿ ಆ ಫಲಿತಾಂಶ ಹೊರ ಬರುವ ಸಂದರ್ಭದಲ್ಲಿ ನಿಮ್ಮ ಆ ಉಮೇದುವಾರಿಕೆಯಲ್ಲಿ ಹೆಚ್ಚಿನ ಅತ್ಯಧಿಕ ಮತಗಳೊಂದಿಗೆ ವಿಜಯಿ ಅಭ್ಯರ್ಥಿಯಾಗಿ ಆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂತಹ ಶಕ್ತಿ ಚೈತನ್ಯ ಭಾಗ್ಯಗಳೊಂದಿಗೆ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಿ ಮುಂದಕ್ಕೆ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ರಾಜಕೀಯ ಜೀವನ ಉಜ್ವಲವಾಗಿ ಕೀರ್ತಿಯುಕ್ತವಾಗಿ ಬೆಳಗುವಂತೆ ಪೂರ್ಣ ಅನುಗ್ರಹವನ್ನು ಅನುಗ್ರಹಿಸಿ ಅಂತ ನೀವು ಅಲ್ಲಿ ಈಗ ಚುನಾವಣೆ ಮುಗಿದ ಮೇಲೆ ನಾವೊಂದು ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಹೋಗುವ ಅಷ್ಟೇ. ಈ ಸಲ ನಾವು 101% ಕಾನ್ಫಿಡೆಂಟ್ ವಿನ್ ಆಗ್ತದೆ ಈ ಸಲ. ವೋಟಿಂಗ್ ಚೆನ್ನಾಗಿದ್ದು ನಮ್ಮ ಸೆಂಟರ್ಸ್ ಎಲ್ಲ ಒಳ್ಳೆ ಇದು ಪೋಲಿಂಗ್ ಆಗಿದ್ದು. ಮತ್ತು ಈ ಸಲ ಕಳೆದ 2 ಚುನಾವಣೆಯಲ್ಲಿ ನಾವು ಸಣ್ಣ ಒಂದು ಓಟ್ನಲ್ಲಿ ಸೋತದ್ದು. ಈ ಸಲ ವಿ ವಿಲ್ ವಿನ್ ದಿಸ್ ಟೈಮ್ 101%. ಕಾಸರಗೋಡು ಜಿಲ್ಲೆಯಲ್ಲಿ ಕಾಸರಗೋಡು ಮತ್ತು ಮಂಜೇಶ್ವರ 2 ಕಾನ್ಸ್ಟಿಟ್ಯೂನ್ಸಿ ನಾವು ಈ ಸಲ ವಿನ್ ಆಗ್ತೇವೆ. ಈ ಸಲ ಒಂದು ಇದು ಆಶೀರ್ವಾದ ಈ ಸಲ ತುಂಬ ನಮ್ಮದು ಸಿಕ್ಕಿದೆ. LDF ಮತ್ತು UDF ಅವರ ವೋಟರ್ಸ್ ಕೂಡ ಈ ಸಲ BJP ಅವರಿಗೆ ಬಂದರು. ಇಲ್ಲ, ಇವತ್ತು ಇದೆ ಟೆಂಪಲ್ ಮತ್ತು ಕಾರ್ಯಕರ್ತರ ಒಂದು ಭೇಟಿಯಾಗಿ ಹೋಗೋಣ. ಲಾಸ್ಟ್ ಕಾರ್ಯಕರ್ತರೆಲ್ಲ ಬಂದಿದ್ದರು. ಅದೇ ಇಲ್ಲಿಂದು ನಮ್ಮ ಪುತ್ತೂರಿಂದ ಸುಮಾರು ಕಾರ್ಯಕರ್ತರಲ್ಲಿ ಬಂದರು, ಎಸ್ಪೆಷಲಿ ವರ್ಕಾಡಿ, ಮಂಜೇಶ್ವರ. ಸೊ ಅವರೆಲ್ಲ ಒಂದು ಜಸ್ಟ್ ಥ್ಯಾಂಕ್ಸ್ ಅದೇ ಬಂದರು. ಓಕೆ.